ಇಲ್ಲಿ ನೋಡ್ಗುರು ಇನ್ನೊಂದು ಫರಾರಿ. ಇವು KTM ತಂದ್ರೆ ನಾನು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಟೈಮ್ ಈಗ ಕರೆಕ್ಟಾಗಿ 5:30 ಎಲ್ಲೋಗ್ತಿದ್ದೀನಿ ಅಂತ ಅನ್ಕೊಳ್ತಿದ್ದೀರಾ? ಇದು ಆ್ಯಕ್ಚುಲಿ ನನಗೂ ಐ ಆಮ್ ಸೋ ಎಕ್ಸೈಟೆಡ್. ನನಗೂ ತುಂಬ ಎಕ್ಸೈಟ್ಮೆಂಟ್ ಇದೆ, ತುಂಬ ಕುತೂಹಲ ಇದೆ ನಮ್ಮ ಈ ರೈಡ್ಗೆ. ಆ್ಯಕ್ಚುಲಿ ಇವತ್ತು ನಾನು ರೈಡ್ ಹೋಗ್ತಾ ಇದ್ದೀನಿ, ಆಫ್ ರೋಡಿಂಗ್ ರೈಡ್. ಇಲ್ಲಿಂದ ಅವಳಬೆಟ್ಟ ಅಂತ ಇದೆ ಬೆಂಗಳೂರಲ್ಲಿ. ಸೊ ಇಲ್ಲಿಂದ 93 ಕಿಲೋಮೀಟರ್ ಆಗುತ್ತೆ, 93 ಕಿಲೋಮೀಟರ್. ಸೊ ನಾನೊಬ್ಬನೇ ಹೋಗ್ತಾ ಇಲ್ಲ, ಇಷ್ಟು ದಿನ ನಾನು ಒಬ್ಬನೇ ಆ ಕಡೆ ಈ ಕಡೆ ರೈಡ್ ಹೋಗ್ತಾ ಇದ್ದೆ. ಇದು ಫಸ್ಟ್ ಟೈಮ್ ಒಂದು ರಾಯಲ್ ಎನ್ಫೀಲ್ಡ್ ಟೀಮ್ ಜೊತೆಗೆ ಹೋಗ್ತಾ ಇರೋದು. ಎಷ್ಟು ಜನ ಟೀಮಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. ಸೊ 5:45ಗೆ ಅವರು ಇಲ್ಲೊಂದು ಶೋರೂಮ್ ಇದೆ, ಅಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿಂದ ನಾವು ಹೆಬ್ಬಾಳದಿಂದ ನಾವು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಇವತ್ತಿನ ನಮ್ಮ ರೈಡ್, ಯಾವ ಥರ ಇರುತ್ತೆ ಅಂತ ನನಗೂ ಕುತೂಹಲ ಇದೆ ಇವತ್ತು. ಲೆಟ್ಸ್ ಗೋ. ನಮ್ಮ ಕೌಶಿಕ್ ಅವ್ರನ್ನ ನಾವು ಮೀಟ್ ಆಗಿದ್ದೀವಿ, ಕೌಶಿಕ್ ಅವ್ರು ಬಂದಿದ್ದಾರೆ. ಕೌಶಿಕ್ ಅವ್ರ ಜೊತೆಗೆ ಇಲ್ಲಿಂದ ಹೋಗೋಣ ನಮ್ಮ ಪ್ರಯಾಣ ಇಲ್ಲಿಂದ ಹೆಬ್ಬಾಳದ ಕಡೆಗೆ. ವಿ ಆರ್ ಆನ್ ದ ವೇ ಟು ಅವಳಬೆಟ್ಟ ಆಫ್ ರೋಡಿಂಗ್. ಇದು ಫಸ್ಟ್ ಟೈಮ್ ನಾನು ಆಫ್ ರೋಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ನಾನು ಆಫ್ ರೋಡಿಂಗ್ ಅಂದರೆ ಈ ಥರ ಟೀಮ್ ಜೊತೆಗೆ ಆಫ್ ರೋಡಿಂಗ್ ಮಾಡಿಲ್ಲ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಕಂಪ್ಲೀಟ್ ಬ್ರೀಫಿಂಗ್ ಆಯಿತು, ಟೀಮ್ ಬ್ರೀಫಿಂಗ್ ಮಾಡಿದ್ದಾರೆ. ಎಲ್ಲೆಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಎಷ್ಟು ಸ್ಪೀಡಾಗಿ ಹೋಗಬೇಕು, ಹಂಪ್ ಬಂದಾಗ ಏನು ಮಾಡಬೇಕು, ಸಿಗ್ನಲ್ಸ್ ಹೆಂಗೆ ಹ್ಯಾಂಡ್ ಕೊಡಬೇಕು, ಸ್ಲೋ ಹೆಂಗೆ, ಫಾಸ್ಟ್ ಅಪ್ ಹೆಂಗೆ, ಮೂವ್ ಹೆಂಗೆ ಮಾಡಬೇಕು. ಸೊ ಎಲ್ಲ ಬ್ರೀಫಿಂಗಲ್ಲಿ ಹೇಳ್ತಾರೆ ಟೀಮ್ ಲೀಡರ್. ಸೊ ಒಬ್ಬರು ಲೀಡ್ ಮಾಡ್ತಾರೆ, ಒಬ್ಬರು ಲಾಸ್ಟಲ್ಲಿ ಇರ್ತಾರೆ. ಸೊ ಕಂಪ್ಲೀಟ್ ಡನ್. ಸೊ ಓವರ್ಟೇಕ್ ಮಾಡೋಂಗಿಲ್ಲ, ಏನಿಲ್ಲ. ಸೊ ನಾರ್ಮಲ್ ರೈಡ್ ಇರುತ್ತೆ ಇವಾಗ. ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಕ್ಚುಲಿ. ನೋಡೋಣ ಹೆಂಗೆಲ್ಲ ಆಗುತ್ತೆ ಅಂತ. ಗಾಯ್ಸ್, ರೆಡಿ ಟು ರೈಡ್. ಓಕೆ, ನಾವು ಮಿಡ್ಲಲ್ಲಿ, ಆ ಕಡೆ ಲಾಸ್ಟು ಇಲ್ಲ, ಈ ಕಡೆ ಫಸ್ಟು ಇಲ್ಲ. ಯಾಕಂದರೆ ಕಷ್ಟ ಆಗುತ್ತೆ. ಲಾಸ್ಟ್ ಇದ್ದರೂ ಕಷ್ಟ, ಫಸ್ಟ್ ಅಂತ ಹೋಗೋಕ್ಕಾಗಲ್ಲ, ಓವರ್ಟೇಕ್ ಮಾಡೋಂಗಿಲ್ಲ ರೂಲ್ಸ್ ಪ್ರಕಾರ. ಬಟ್ ನಮ್ಮನ್ನು ಯಾರು ಹಿಂದೆ ಹಾಕ್ಬಿಟ್ಟು ಮುಂದೆ ಹೋಗಬಾರ್ದು, ನಾವು ಲೀಸ್ಟಲ್ಲಿ ಬರಬಾರ್ದು. ಸೊ ತುಂಬ ಟೈಮಿಂದ ಅನ್ಕೊತಾ ಇದ್ದೆ ಈ ಥರ ರೈಡ್ ಮಾಡಬೇಕು ಅಂತ. ಬಟ್ ಏನಾಗ್ತಾಯಿತ್ತು, ಎವ್ರಿ ವೀಕೆಂಡ್ ಏನಾದ್ರು ವಾವ್ ಪೋರ್ಷೆ, ಒಂದು ಸ್ಪೋರ್ಟ್ಸ್ ಕಾರ್ ಆಯ್ತು ನೋಡಿ, ಪೋರ್ಷೆ ಸಖತ್ತಾಗಿದೆ ಗುರು. ಸೊ ಎಲ್ಲರೂ ಒಂದು ಡಿಸ್ಟೆನ್ಸಲ್ಲಿ ರೈಡ್ ಮಾಡ್ತಿದ್ದಾರೆ, ನಾವು ಒಂದು ಡಿಸ್ಟೆನ್ಸಲ್ಲಿ ರೈಡ್ ಮಾಡೋಣ. ಸೊ ನಮ್ಮ ಇವತ್ತಿನ ರೈಡು ಅವಳಬೆಟ್ಟ ಹತ್ರ. ಅವಳಬೆಟ್ಟಕ್ಕೆ ಹೋಗಲ್ಲ, ನಾವು ಟಾಪ್ಗೆ ಹೋಗಲ್ಲ. ಅವಳಬೆಟ್ಟ ಹತ್ರ ಒಂದು ಆಫ್ ರೋಡಿಂಗ್ ಟ್ರಯಲ್ಸ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಸೊ ನಮ್ಮ ಬ್ರೇಕ್ಫಾಸ್ಟ್ ಐ ಥಿಂಕ್ ಒಂದು 60 ಕಿಲೋಮೀಟರ್ ಆದಮೇಲೆ ಇರುತ್ತೆ. ಸೀದಾ ಕಾರ್ ಮ್ಯಾನ್, ವಾವ್. ಯಾವ್ದು ಗುರು? ಫೆರಾರಿ ಗುರು, ಫೆರಾರಿ, ಬ್ಲ್ಯಾಕ್ ಫೆರಾರಿ. ಇಲ್ಲಿ ನೋಡು ಗುರು, ಇನ್ನೊಂದು ಫೆರಾರಿ. ಗಾಯ್ಸ್, ಟೈಮ್ ಇವಾಗ 6:57, ಅಂದರೆ 7 ಗಂಟೆ ಆಗ್ತಾಯಿದೆ. ಬ್ಯೂಟಿಫುಲ್ ಸನ್ರೈಸ್ ಆಗ್ತಾಯಿದೆ ನೋಡಿ. ಆದರೆ ಸೂರ್ಯನೇ ಕಾಣಿಸ್ತಿಲ್ಲ, ಸನ್ನೇ ಕಾಣಿಸ್ತಿಲ್ಲ, ಫುಲ್ ಮೋಡ ಇದೆ. ಬ್ಯೂಟಿಫುಲ್ ಮಾರ್ನಿಂಗ್. ಆಲ್ಮೋಸ್ಟ್ 50 ಕಿಲೋಮೀಟರ್ ರೈಡ್ ಕಂಪ್ಲೀಟ್ ಆಯಿತು ಜಸ್ಟ್ ಹಾಫ್ ಆನ್ ಅವರ್ನಲ್ಲಿ. ನಮ್ಮ ಮುಂದೆ ಒಂದು ಬೆಟ್ಟ ಕಾಣ್ತಾ ಇದೆ ನಿಮಗೆ, ಆಸಮ್ ಆಗಿದೆ ನೋಡಿ. ಆ ಬೆಟ್ಟ ಹಾಗೆ ಮೋಡದ ಜೊತೆ ಮುಚ್ಕೊಂಡಿದೆ. ಅದ್ರ ಮುಂದಡೆ ಈ ಥರ ರೋಡ್ಸು, ಪಕ್ಕದಲ್ಲಿ ಹಳ್ಳಿ. ಅದು ಅರ್ಲಿ ಮಾರ್ನಿಂಗ್, ಅದು ಬೇರೆ. ಇವತ್ತು ಬಿಸಿಲು ಇನ್ನೂ ಸ್ಟಾರ್ಟೇ ಆಗಿಲ್ಲ, ಅಂದರೆ ಗಂಟೆ ಇವಾಗ 7:30 ಆಗ್ತಾ ಇರ್ಬೋದು. ಬಿಸಿಲು ಇನ್ನೂ ಸ್ಟಾರ್ಟೇನೇ ಆಗಿಲ್ಲ. ಸೊ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿದ್ದಾರೆ ಎಲ್ಲರೂ.
ಸ್ವಲ್ಪ ಮುಂದೆ ಪಾಸ್ ಆಗ್ಬಿಟ್ಟೆ, ಸ್ಪೀಡಲ್ಲಿದ್ವಿ. ಸೊ ಬ್ರೇಕ್ಫಾಸ್ಟ್ ಓಕೆ. ಸೊ ಬ್ರೇಕ್ಫಾಸ್ಟ್ ಬಂದಿದ್ವಿ ಹೋಟ್ಲಿಗೆ, ಬ್ರೇಕ್ಫಾಸ್ಟ್ ಆಯಿತು. ಸೊ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಗಿ ಇವಾಗ ಇನ್ನೇನು ಹೊರಡ್ತಿದ್ದಾರೆ, ವಾಶ್ರೂಮ್ಗೆ ಹೋಗಿದ್ದಾರೆ ಕೆಲವರು. ಸೊ ಹೊರಡೋಣ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ವಿ ಆರ್ ರೆಡಿ ಫಾರ್ ದ ರೈಡ್ ಅಗೇನ್. ಲೈನ್ ಅಪ್ ಮಾಡ್ತಿದ್ದಾರೆ, ಕಂಪ್ಲೀಟ್ ಲೈನ್ ಅಪ್. ನೀವು ಸೋಲೋ ರೈಡ್ಗೂ ಮತ್ತು ಆ ಫ್ರೆಂಡ್ಸ್ ಜೊತೆ ರೈಡ್ ಮಾಡೋದಕ್ಕೂ ಒಂದು ಟೀಮ್ ಜೊತೆ ರೈಡ್ ಮಾಡೋದಕ್ಕೂ ತುಂಬ ಡಿಫರೆನ್ಸ್ ಇದೆ. ನೀವು ಸೋಲೋ ರೈಡ್ ಮಾಡ್ತೀರಾ ಅನ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆ ರೈಡ್ ಮಾಡ್ತೀರಾ, ಸ್ಪೀಡ್ ಆಗಲಿ ಸ್ಲೋ ಆಗಲಿ, ಅದರ್ವೈಸ್ ಎಲ್ಲಿ ನೀವು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ತೀರಾ ಎಲ್ಲದನ್ನು ನೀವು ಹೆಂಗೆ ಬೇಕಾದ್ರೆ ಹಂಗೆ ಮಾಡ್ಬೋದು. ಸೊ ಬಟ್ ಒಂದು ಫ್ರೆಂಡ್ಸ್ ಜೊತೆ ಹೋದಾಗ ಏನಾಗಿರುತ್ತೆ, ಸುಮ್ಮನೆ ದರ ಬರ ಅಂತ ಗಾಡಿ ಹೊಡಿತಾ ಇರ್ತೀವಿ, ಒಬ್ರು ಹಿಂದೆ ಒಬ್ರು ಮುಂದೆ ಓವರ್ಟೇಕ್ ಮಾಡೋದು ಹಂಗೆ ಹಿಂಗೆ. ಬಟ್ ಒಂದು ಟೀಮ್ ಜೊತೆ ಹೋದಾಗ ಹೆಂಗಿರುತ್ತೆ ಅಂದರೆ, ಒಬ್ರು ಲೀಡ್ ಮಾಡ್ತಾ ಇರ್ತಾರೆ, ಒಬ್ರು ಬ್ಯಾಕ್ ಸೈಡ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಮಿಡ್ಲಲ್ಲಿ ಹೋಗೋರು ಒಂದು ಡಿಸ್ಟೆನ್ಸಲ್ಲಿ ಹೋಗ್ತಾ ಇರ್ತಾರೆ, ಮತ್ತು ಪ್ರತಿಯೊಬ್ಬರು ಅಲ್ಲೊಂದು ಹಂಪ್ ಇದ್ರೂ ಸಿಗ್ನಲ್ ಮಾಡ್ತಾರೆ, ಲೆಫ್ಟ್ ತಗೊತಾ ಇದೀವಿ ಅಂದ್ರೆ ಸಿಗ್ನಲ್ ಮಾಡ್ತಾರೆ, ಹ್ಯಾಂಡ್ ಸಿಗ್ನಲ್ ಮಾಡ್ತಾರೆ, ರೈಟ್ ತಗೊತಾ ಇದೀವಿ ಅಂದ್ರೆ ಸಿಗ್ನಲ್ ಮಾಡ್ತಾರೆ, ಸ್ಲೋ ಮಾಡಬೇಕು, ಈ ಪ್ರತಿಯೊಂದೂ ಸಿಗ್ನಲ್ ಮಾಡ್ತಾರೆ. ಅಂದರೆ ಟೀಮ್ ಅಂದರೆ ಹಾಗೆ ಬರುತ್ತೆ. ಸೊ ದಿಸ್ ಈಸ್ ದ ಟೀಮ್ ರೈಡ್. ಸೊ ನಾನು ಫಸ್ಟ್ ಟೈಮ್ ಈ ಟೀಮ್ ಜೊತೆ ಜಾಯ್ನ್ ಆಗಿದ್ದೀನಿ. ಸೊ ನನ್ನ ಫಸ್ಟ್ ಟೀಮ್ ಸಖತ್ತಾಗಿದೆ. ಐ ಲೈಕ್ ದ ಗ್ರೂಪ್. ಆ್ಯಕ್ಚುಲಿ ದ ಗ್ರೂಪ್ ಚೆನ್ನಾಗಿದೆ, ತುಂಬ ಸೀನಿಯರ್ಸ್ ಇದ್ದಾರೆ ಇದರಲ್ಲಿ. ಆ್ಯಂಡ್ ಸೀನಿಯರ್ಸ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇದ್ದಾರೆ ನಮ್ಮ ಜೊತೆಗೆ. ಸೊ ಅವ್ರ ಜೊತೆಗೆ ರೈಡ್ ಮಾಡ್ತಾ ಇದ್ದೀವಿ. ಐ ಆಮ್ ವೆರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೌಶಿಕ್ ಬಾಯ್, ನೀವು ನನಗೆ ಸಿಕ್ಕಿದ್ದಕ್ಕೆ ಆ್ಯಂಡ್ ಈ ಟೀಮ್ಗೆ ನಾನು ಜಾಯ್ನ್ ಆಗಿದ್ದಕ್ಕೆ ಆ್ಯಂಡ್ ನಮ್ಮ ರೈಡ್ ಸ್ಟಾರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಇಲ್ಲಿಂದ ನಮ್ಮ ನೆಕ್ಸ್ಟ್ ರೈಡ್ಗಳು ಸ್ಟಾರ್ಟ್ ಆಗುತ್ತೆ. ಇದೇ ಟೀಮ್ ಜೊತೆ ನಾನು ರೈಡ್ ಮಾಡ್ತೀನಿ. ಆ್ಯಂಡ್ ನೈಸ್ ಟೀಮ್. ಎಷ್ಟು ಡೀಸೆಂಟಾಗಿ ರೈಡ್ ಮಾಡ್ತೀವಿ ಗೊತ್ತಾ, ಎಷ್ಟು ಡೀಸೆಂಟ್ ರೈಡ್ ಇದೆ ಗೊತ್ತಾ. ನೋಡಿ ಇಲ್ಲಿ ಹೂವಿನ ತೋಟ ಇದೆ ರೈಟ್ ಲೆಫ್ಟ್ ಸೈಡಲ್ಲಿ, ಜೋಳದ ತೋಟ ಇದೆ ಇಲ್ಲಿ, ಬೆಟ್ಟಗಳು ಕಾಣ್ತಾ ಇದೆ ನೋಡಿ ಆ ಕಡೆ. ನಾವು ಹೋಗ್ತಿರೋ ಬೆಟ್ಟ ಮತ್ತು ಯಾವುದು ಗೊತ್ತಿಲ್ಲ ನೋಡಿ, ಸಖತ್ತಾಗಿದೆ ನೋಡಿದ್ರು. ಅಲ್ಲಿ ತನಕ ನಮ್ಮದೇ ಗಾಡಿಗಳು, 19 ಬೈಕ್ಗಳಿದ್ದಾವೆ, 19 ಬೈಕ್ಸ್. ಸೊ ಆಫ್ ರೋಡಿಂಗ್ ಸ್ಟಾರ್ಟೆಡ್. ಐ ಆಮ್ ಸೋ ಎಕ್ಸೈಟೆಡ್. ಟೈರಲ್ಲಿ ಗ್ರಿಪ್ ಇದೆಯಾ ಏನು ಗೊತ್ತು, ಟೈರ್ ಚೆನ್ನಾಗಿದೆ ನಂದು, ಬಟ್ ಟೈರಲ್ಲಿ ಗ್ರಿಪ್ ಇದೆಯಾ ಆಫ್ ರೋಡ್ ಮಾಡೋ ಥರದ್ದು ಅಂತ ಗೊತ್ತಿಲ್ಲ. ಎಲ್ಲರೂ ಹೋಗ್ತಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಆಫ್ ರೋಡಿಂಗ್ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ ಗುರು, ಭಯ ಆಗ್ತಾಯಿದೆ. ಸ್ವಾಮಿ ಕೊರಗಜ್ಜ, ಗಾಡಿ ಮಾತ್ರ ಬೀಳಬಾರ್ದು, ನಾನು ಬೀಳಬಾರ್ದು, ಸೇಫಾಗಿ ಹೋಗಿ ಸೇಫಾಗಿ ಬರೋ ಥರ ಆಶೀರ್ವಾದ ಮಾಡಪ್ಪ ಭಗವಂತ. ವಾಟರ್ ಕ್ರಾಸಿಂಗ್ ಇದೆ ಗುರು ಇಲ್ಲಿ, ವಾಟರ್ ಕ್ರಾಸಿಂಗ್. ಓ ಏನು ಗುರು ಈ ಥರ ಸ್ಕಿಡ್ ಆಗ್ತಿದೆ ಇದು, ಬ್ಯಾಟ್ರಿ ಚಾರ್ಜ್ ಖಾಲಿ ಆಗ್ತಿದೆ. ಫಸ್ಟ್ ವಾಟರ್ ಕ್ರಾಸಿಂಗ್ ಹೆಂಗಿತ್ತು ನೋಡಿದ್ರಲ್ಲ. one water cross, second water cross. Bikers are ready. ಇಲ್ಲಿ ಹೋಗ್ಬೋದು. ಇವಾಗ ಇವನು ಬಂದಲ್ಲ, ಸ್ವಾಮಿ ಬಂದ ರೋಡ್ ಹಳ್ಳ ಇಲ್ಲ, ಆರಾಮಾಗಿ ಹೊಟ್ಟೋಗ್ಬೋದು. ಈ ಕಡೆ ಲೆಫ್ಟ್ ಲೆಗ್ ಸ್ಟ್ರೈಟು ಎಲ್ಲಿದೆ ಸ್ವಲ್ಪ ನೋಡಿಕೊಂಡು. ಹಾಂ, ತುಂಬ ಲೆಫ್ಟ್ ಹೋಗ್ಬೇಡಿ, ತುಂಬ ಲೆಫ್ಟ್ ಹೋಗ್ಬೇಡಿ, ಉಳಿದೆ ಅಲ್ಲಿ ಆಳ ಇದೆ ಅನ್ಸುತ್ತೆ. ಹಾಂ, ಲೆಫ್ಟಲ್ಲಿ ಆಳ ಇದೆ. ಹಾಂ, ಅದೇ ಹಂಗೆ ಹೋಗಿ ಸ್ಟ್ರೈಟು. ರೆಡಿನಾ? ಗೆಲ್ಕೊಂತ ಇದೆಯಲ್ಲ, ಹಾಂ, ಎಲ್ಲಿದೆಯಲ್ಲ ಸ್ಟ್ರೈಟ್, ಎಲ್ಲೂ ಟರ್ನ್ ಮಾಡೋಂಗಿಲ್ಲ, ಆರಾಮ ಹೊಟ್ಟೋಗ್ಬೋದು. ಸ್ಮೂತ್ ರೋಡ್, ಸೇಮ್ ರೋಡ್, ಸ್ಟ್ರೈಟ್, ಎಲ್ಲೂ ಟರ್ನ್ ಮಾಡೋಂಗಿಲ್ಲ. ಬಿ ಆನ್ ದ ಲೆಫ್ಟ್, ಲೆಫ್ಟ್ ಹೋಗೋಂಗಿಲ್ಲ. ಏನು ಹುಲ್ಲಿದೆಯಲ್ಲ, ಆ ಹುಲ್ಲು ನೀರು ಸ್ಟ್ರೈಟ್
ಸ್ಟ್ರೈಟು ಎಲ್ಲೂ ಟರ್ನ್ ಮಾಡಿಬಿಡಿ. ಗುಡ್. Be on the left, be on the left. Straight, straight, straight. Come. Push. Straight, no turning, straight. One by one. Yeah. Straight. Good. ಶೂ ಒಳಗೆಲ್ಲ ನೀರು ಐತೆ. ಎಲ್ಲ ರೈಡಿಂಗ್ ಶೂ ಹಾಕೊಂಬಂದ್ರೆ ನಾನು ನಾರ್ಮಲ್ ಶೂ ಹಾಕೊಂಬಂದಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಸ್ವಲ್ಪ ಕಷ್ಟ ಆಯಿತು ಆಫ್ ರೋಡಿಂಗ್, ಇನ್ನೂ ಇದೆ ಬೇಜನ್ ಗುರು. ಇದು ಲೈಟ್ ವೆಯ್ಟು. ಗದ್ದೆ ಇದೆ ನೋಡಿ ಗುರು, ಗದ್ದೆಯಲ್ಲಿ ಉಳುಮೆ ಮಾಡ್ತಾಯಿದ್ದಾರೆ. ಐ ಲವ್ ದಿಸ್. ಅಪ್ಪ ಅಮ್ಮ ಕೆಲಸ ಮಾಡ್ತಾಯಿದ್ದಾರೆ, ನಾವೆಲ್ಲಿ ಮಜಾ ಮಾಡ್ತಾಯಿದ್ದೀವಿ, ಪಾಪ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಓಕೆ ಹೋಗೋಣ, ಅಲ್ಲೇನು ಮಾಡ್ತಿದ್ದಾರೆ ನೋಡೋಣ. ಓಹೋ ಜಾರುತ್ತೆ ಗುರು, ಜಾರುತ್ತೆ. ಇದು 4th ವಾಟರ್ ಕ್ರಾಸಿಂಗ್. ದಿಸ್ ಒನ್ ಇಸ್ 4th ಒನ್. ಕಲ್ಲಲ್ಲೆಲ್ಲ ಆರಾಮಾಗಿ ಹತ್ತುತ್ತೆ, ಬಟ್ ಪ್ರಾಬ್ಲಮ್ ಆಗೋದು ಮಣ್ಣಲ್ಲಿ, ಕೆಸರಲ್ಲಿ. ಗೊಬ್ರ ಹೋಗಿ. ಫಸ್ಟ್ ಗೇರಲ್ಲೇ ಹೋಗ್ಬೇಕು, ಗೇರ್ ಚೇಂಜ್ ಮಾಡೋಂಗೆ ಇಲ್ಲ. ಸೆಕೆಂಡ್ ಗೇರ್ ಹಾಕಕ್ಕೆ ನಿಮಗೆ ಟೈಮೇ ಸಿಗಲ್ಲ, ಚಾನ್ಸೇ ಇಲ್ಲ. ವಾವ್, ದಿಸ್ ಈಸ್ ಒನ್ ಪಾಯಿಂಟ್. ಓಕೆ, ನಾವಿಲ್ಲಿ ಸ್ವಲ್ಪ ಸ್ಟೇ ಮಾಡೋಣ. ಕೆಲವು ವೀಡಿಯೋ ನೋಡೋರು ಬೈತಿರ್ಬೋದು, ಅಲ್ಲ ಮರ ಸರಿಯಾಗಿದ್ದ ರೋಡಲ್ಲಿ ವೆಹಿಕಲ್ಗಳು ಹೋಗಲ್ಲ, ಯಾಕೆ ಕಾಡಲ್ಲಿ ಬೆಟ್ಟದಲ್ಲಿ ಈ ಕಲ್ಲು ಗುಡ್ಡದಲ್ಲೆಲ್ಲ ಬೈಕ್ ಓಡಿಸ್ತಿದ್ಯಾ ಅಂತ ಅಂದ್ಕೊಂಡ್ರೆ
ದಿಸ್ ಈಸ್ ಅ ಕ್ರೇಜಿ ಮ್ಯಾನ್. ಇದು ಆ್ಯಕ್ಚುಲಿ ಇದು ಅಡ್ವೆಂಚರ್, ಇದು ಲೈಫು. ಅಂದರೆ ಇದು ಕೂಡ ಒಂದು ಲೈಫು, ಇದನ್ನ ಕೂಡ ಎಂಜಾಯ್ ಮಾಡಬೇಕು. ಬ್ರೋ ಮೊಬೈಲ್ 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 ಫೋನ್ ನನ್ನ ಬೈಕಿಗೆ ಏನೋ ತಾಕ್ತು ಕೆಳಗಡೆ ಸ್ಟ್ಯಾಂಡಿಗೆ, ಏನು ಅಂತ ಗೊತ್ತಿಲ್ಲ. ನೋಡೋಣ, ಮುಂದೆ ಹೋಗ್ಬಿಟ್ಟು ನೋಡೋಣ ಏನು ಅಂತ. ಅದೇನಾಯ್ತು ಅಂದರೆ ಸೈಡಲ್ಲಿ ಕಲ್ಲಿತ್ತು, ಸೈಡ್ ಕಲ್ಲು ಟಚ್ ಆಯಿತು. ಅಡಿಯಿಂದ ಏನು ಟಚ್ ಆಗಿಲ್ಲ, ಸೈಡಿಂದ ಫುಟ್ ರೆಸ್ಟಿಗೆ ಯಾವುದಕ್ಕೂ ಟಚ್ ಆಯಿತು ಅನ್ಕೊತೀನಿ. ಫಸ್ಟ್ ಗೇರ್ ಹೇಳಿದ್ರೆ ಪೆಟ್ರೋಲ್ ಖಾಲಿ ಆಗುತ್ತೆ ಅಷ್ಟೇ. ಈ ಥರ ಕಲ್ಲಿತ್ತು, ಅದು ಕೆಳಗಡೆ ಹಿಟ್ಟಾಯಿತು. ಓಹ್ ವಾವ್, ಒಳ್ಳೆ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿದೆ. ಬಟ್ ಭಯನೂ ಆಗ್ತದೆ, ಯಾಕೆಂದರೆ ಗಾಡಿ ಸ್ಕಿಡ್ ಆಗ್ತಿದೆ ಲೈಟಾಗಿ. ಯಾಕೆ ಸ್ಕಿಡ್ ಆಗುತ್ತೆ ಅಂದರೆ ನಮ್ಮದು ಆಫ್ ರೋಡಿಂಗ್ ಟಯರ್ಸ್ ಇಲ್ಲ, ನಾರ್ಮಲ್ ಟಯರ್ಸ್ ಇದೆ, ಹೈವೇ ಟಯರ್ಸ್. ಸೊ ಆಫ್ ರೋಡಿಂಗ್ ಟಯರ್ಸ್ ಇದ್ದರೆ ಬೆಟ್ರ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ನೀಟ್ರೊಳಗೆ ಹಾಕೋಣ, ಗಾಡಿ ನೀಟ್ರೊಳಗೆ ಹಾಕಿದ್ದೀನಿ. ಇವು KTM ಅಂತಂದರೆ ನಾನು ಬುಲೆಟಲ್ಲಿ ಹೋಗಿಲ್ಲ ಅಂದರೆ ಹೆಂಗೆ ಆಫ್ ರೋಡಿಂಗ್. ದೋಸೆ ಮತ್ತು ವಡೆ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಬ್ರೇಕ್ಫಾಸ್ಟಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಒಂದು ಬೌಲ್ ವಡೆ ತಿಂದಿದ್ದೆ. ಎಲ್ಲರೂ ಒಂದೆರಡು ಐಟಮ್ ತಿಂದಿದ್ರು, ಅದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಕರ್ಗೆ ನೀರಾಯ್ತದು. ಫ್ರಂಟಲ್ಲಿ ಮತ್ತೆ ಈಗೇನು ವಾಟರ್ ಕ್ರಾಸಿಂಗ್ ಲಡಾಖ್ ಥರ ಇದೆ. ಲಡಾಖಲ್ಲಿ ಹೆಂಗಿದೆ ವಾಟರ್ ಕ್ರಾಸಿಂಗ್, ಅದೇ ಥರ ಇದೆ ಇಲ್ಲಿ ವಾಟರ್ ಕ್ರಾಸಿಂಗ್. ಓಕೆ ಸಿಕ್ಕಾಪಟ್ಟೆ ವಾಟರ್ ಕ್ರಾಸಿಂಗ್ ಇದೆ ಇಲ್ಲಿ. ಇಲ್ಲೇ ಫುಲ್ ಬ್ಲಾಕ್ ಆಯ್ತು ಬ್ರೋ ಕೆಸರಲ್ಲಿ. ಹಾಂ ಒಂದು ಕಡೆ ಬಿದ್ದೋಗುತ್ತೆ, ಬ್ಯಾಕ್ ಸೈಡ್ ಬೇಕನ್ಸುತ್ತೆ, ಬ್ಯಾಕ್ ಸೈಡ್ ಸಪೋರ್ಟ್ ಬೇಕನ್ಸುತ್ತೆ, ಯಾಕಂದರೆ ಲೆಗ್ ಇಲ್ಲ. ಓ ಮೈ ಗಾಡ್, oh my god. ಅಲ್ಲಿ ಬಿದ್ದೆ ಬಿಟ್ಟೆ ಅಂದ್ಕೊಂಡೆ ಗುರು. ಹವಾ ಅಲ್ಲೇನಾಯ್ತು ಅಂದರೆ ಲೆಫ್ಟ್ ಸೈಡಲ್ಲಿ ಗುಂಡಿ, ರೈಟ್ ಸೈಡಲ್ಲಿ ಸ್ವಲ್ಪ ಡೀಪ್ ಇತ್ತು, ಕಾಲು ಇಟ್ಕಲ್ಲಲ್ಲಿ.
ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಭಯ ಆಯಿತು. ಸೊ ಅದಕ್ಕೆ ಫಸ್ಟೇ ಅವ್ರನ್ನ ಕರೆದ್ರೆ ಹಿಡ್ಕೊಂಡಿದ್ರು. ಹಾಗಾಗಿ ಸ್ವಲ್ಪ ಸೇಫಾಗಿ ಮೂವ್ ಆದೆ. ಆದರೂ ಅಲ್ಲಿ ಗಾಡಿ ಇಮಿಡಿಯೇಟಾಗಿ ಆಫ್ ಆಯಿತು. ಸೊ ಹಾಗೆಲ್ಲ ಆದಾಗ ಸಪೋರ್ಟ್ ಮುಂಚೆನೇ ನಾವು ಅವ್ರನ್ನ ಕರೆದಿಲ್ಲ ಅಂದರೆ ಅಗೇನ್ ನಾವು ಪ್ರಾಬ್ಲಮ್ ಫೇಸ್. ಓ ಮೈ ಗಾಡ್.